2 ವರ್ಷಗಳ ಕಾಲ ಕಾಪು ವೃತ್ತ ನಿರೀಕ್ಷಕರಾಗಿ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಮಂಗಳೂರು ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಗೊಂಡಿರುವ ಮಹೇಶ್ ಪ್ರಸಾದ್ ಅವರನ್ನು ಕಾಪು ವೃತ್ತ ವ್ಯಾಪ್ತಿಯ ಪೊಲೀಸರು ಮತ್ತು ಸಾರ್ವಜನಿಕರ ಪರವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಸಮ್ಮಾನ ಸ್ವೀಕರಿಸಿದ ಮಹೇಶ್ ಪ್ರಸಾದ್ ಮಾತನಾಡಿ, ಕಾಪು ಪೊಲೀಸ್ ವೃತ್ತ ವ್ಯಾಪ್ತಿಯ ಕಾಪು ಪಡುಬಿದ್ರೆ ಶಿರ್ವಾ ವ್ಯಾಪ್ತಿಯ ನಾಗರಿಕರು ಪೊಲೀಸ್ ಸ್ನೇಹಿಯಾಗಿ ಸ್ಪಂದಿಸುತ್ತಿರುವುದರಿಂದ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಣೆಗೆ ಯಾವುದೇ ತೊಂದರೆಯಾಗಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಕಾಪು ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಕಾಶ್, ಕಾಪು ಎಸ್ಐ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಾಮಾಣಿಕ ಸೇವೆ ಅವರಿಂದ ದೇವರವರನ್ನ ಅನುಗ್ರಹಿಸಲಿ, ಅವರ ಹಿತೈಷಿಗಳು ಸನ್ಮಾನಗಳು ದೊರಕಲಿ, ಆದರೆ ಉತ್ತಮ ಸಿಗಲಿ ಅನ್ನುವಂಥ ಹಾರೈಕೆ ನಮ್ಮೆಲ್ಲರೂ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, ಇಲ್ಲಿ ಯಾರೆಲ್ಲ ನೀವು ಸೇರಿದ್ದೀರಿ ನಿಜವಾಗಿ ನನ್ನ ಬಹಳ ಆತ್ಮೀಯ, ನನಗೆ ಬಹಳ ಖುಷಿ, ನನಗೆ ಹೃದಯ ತುಂಬಿ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ನನಗೆ ನಿಜವಾಗ್ಲೂ ನನ್ನಲ್ಲಿಗೆ ಬಂದು ಪದೇ ಪದೇ ಅಥವಾ ನನ್ನ ಹಿತೈಷಿಗಳಂತ ಯಾರಿದ್ರು ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ನನಗೆ ಇದು ಬಹಳ ಸಂತೋಷ. ನೀವು ಬೇಕಾದ್ರೆ ಒಂದ್ಸರ್ತಿ ನಮ್ಮ ಸಿಬ್ಬಂದಿ ಒಂದ್ಸರ್ತಿ ನೋಡ್ಕೊಳ್ಳಿ, ನಿಜವಾಗಿ ನಾನು ಯಾರನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ ಅವರೆಲ್ಲ ಇವತ್ತು ಇಲ್ಲಿ ಇದ್ದಾರೆ. ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ, ನಾವು ಮಾಡಲೇಬೇಕು. ನಾವು ಅದಕ್ಕಾಗಿ ಇರುವವರು ಕೆಲಸ ಮಾಡದಿರುವುದರಿಂದ ಕೆಲಸ ತಗೊಳ್ಳೋದು ನನ್ನ ವೀಕ್ನೆಸ್ ಅಂತ ಹೇಳಿದ್ರೆ, ಕೆಲಸ ಮಾಡದವರಿಂದ ಕೆಲಸ ತಗೊಳ್ಳೋದೇ ನಮ್ಮ ವೀಕ್ನೆಸ್. ಸೊ ಹಾಗಾಗಿ ರಾಜಿ ವಿಷಯ ಇಲ್ಲ, ಅದನ್ನು ನಾವು ಮಾಡ್ಕೊಂಡು ಬಂದಿಲ್ಲ, ಅದರಿಂದ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ತೇವೆ. ಆದ್ರೆ ಜಯಣ್ಣ ಕರೆಕ್ಟ್ ಹೇಳಿದ್ರು, ಏನಂತ ಹೇಳಿದ್ರೆ, ನಾನು ಮಾತಾಡಿದೆ, ಜಯಣ್ಣ ಹೇಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅಂತ ಹೇಳಿದ್ರೆ ನಾವು ಕೆಲಸ ಮಾಡಿದಷ್ಟು ನಮಗೆ ಸಾಹೇಬ್ ಹೇಳಿದ್ರು ಎಕ್ಸ್ಪೀರಿಯನ್ಸ್ ಅಂತ ಒಂದು ಬರ್ತದೆ ನಮಗೆ. ಪ್ರತಿಯೊಂದು ಕೆಲಸ ಮಾಡುವಾಗ ಅದರಲ್ಲಿ ನಾವು ಕೆಲವು ವಿಷಯಗಳನ್ನು ಕಲಿತ್ಕೊಳ್ತೀವಿ. ಆ ವಿಷಯಗಳನ್ನು ನಾವು ಮತ್ತೆ ನಮ್ಮ ಜೂನಿಯರ್ಸ್ಗೂ ಹೇಳಿಕ್ಕೂ ನಮಗೆ ಅದನ್ನು